ಯೋಜನೆಗಳೇ ಹಾಗೆ, ಒಂದು ಸರಿ ಇದ್ರೆ ಮತ್ತೊಂದು ಸರಿ ಇರೋದೇ ಇಲ್ಲ. ಇದಕ್ಕೆ ಒಳ್ಳೆಯ ಉದಾಹರಣೆ ಉಡುಪಿಯ ಆಲೆವೂರು ಗ್ರಾಮ ಪಂಚಾಯತ್ನಲ್ಲಿರುವ ಡಯಟ್ ಕೇಂದ್ರ. 2010ರಲ್ಲಿ ಆರಂಭವಾದ ಈ ಡಯಟ್ ಕೇಂದ್ರ ಈಗ ಅಕ್ಷರಶಃ ಅನೈತಿಕ ಚಟುವಟಿಕೆಯ ತಾಣವಾಗಿದೆ. ಎದುರಿಗೆ ನೋಡಿದ್ರೆ ಭವ್ಯ ಬಂಗಲೆ ತರಹ ಕಾಣಿಸುತ್ತೆ. ಸುತ್ತಲೂ ಆವರಣ ಗೋಡೆ, 1 ಎಕರೆಗೂ ಮಿಕ್ಕ ಸ್ಥಳ. ಹೀಗೆ ಎಲ್ಲಾ ವ್ಯವಸ್ಥೆ ಇರುವ ಈ ಕಟ್ಟಡದ ಅವ್ಯವಸ್ಥೆ ಮಾತ್ರ ನೂರಾರು. ಇದ್ಯಾವುದು ಕಟ್ಟಡ ಅಂತೀರಾ? ಉಡುಪಿಯ ಆಲೆವೂರು ಗ್ರಾಮ ಪಂಚಾಯತ್ನಲ್ಲಿ 2010ರಲ್ಲಿ ಸುಮಾರು 1.87 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಕೇಂದ್ರದ ನೋಟವಿದು. ಎರಡು 2010ರಲ್ಲಿ ಗೃಹ ಮಂತ್ರಿಯಾಗಿದ್ದ ಡಾಕ್ಟರ್ ವಿ.ಎಸ್. ಆಚಾರ್ಯರ ಮುತುವರ್ಜಿಯಲ್ಲಿ ಶಾಸಕ ಲಾಲಾಜಿ ಮೆಂಡನ್ ಪ್ರಯತ್ನದಲ್ಲಿ ಡಯಟ್ ಸಂಸ್ಥೆಯನ್ನ ನಿರ್ಮಿಸಲಾಗಿತ್ತು. ಮಾತ್ರವಲ್ಲದೆ ಉಡುಪಿಯ ಹಳೆ ಡಯಾನಾ ಟಾಕೀಸ್ ಹತ್ರ ನಡೆಯುತ್ತಿದ್ದ ಡಯಟ್ ಸಂಸ್ಥೆಯನ್ನು ಇಲ್ಲಿ ಸ್ಥಳಾಂತರಿಸಲಾಗಿತ್ತು. ಆದರೆ ಸರಿಯಾಗಿ ನಡೆಯುತ್ತಿದ್ದ ತರಬೇತಿ ಸಂಸ್ಥೆ ಇಂದು ಅಧಿಕಾರಿ ವರ್ಗದ ನಿರ್ಲಕ್ಷ್ಯದಿಂದ ಪಾಳು ಬೀಳುವ ಪರಿಸ್ಥಿತಿ ಎದುರಾಗಿದೆ. ಎಲ್ಲಾ ಸುಸಜ್ಜಿತ ವ್ಯವಸ್ಥೆಗಳು ಧರೆಶಾಹಿಯಾಗಿದೆ. ದಾರಿದೀಪ, ಕಟ್ಟಡದ ಮುಖ್ಯ ದ್ವಾರದಲ್ಲಿ ಹಾಕಿರುವ ಬಾಗಿಲು, ನೀರಿನ ಟ್ಯಾಂಕ್, ಹೀಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಪುಂಡುಪೋಕರು ಹಾಳು ಮಾಡಿದ್ದಾರೆ. ಅಷ್ಟೇ ಯಾಕೆ, ಕಟ್ಟಡದ ಒಳಭಾಗದಲ್ಲಿರುವ ವಾಚ್ಮ್ಯಾನ್ ಮನೆ ಸಹ ಅಕ್ಷರಶಃ ಅನೈತಿಕ ಚಟುವಟಿಕೆಯ ತಾಣವಾಗಿದೆ. ಅಲ್ಲಿ ಬಿದ್ದಿರುವ ವಸ್ತುಗಳೇ ಇದಕ್ಕೆ ಸಾಕ್ಷಿ ಒದಗಿಸುತ್ತಿದೆ. ಬಿಯರ್ ಬಾಟಲಿಗಳೇ ಕಟ್ಟಡ ತುಂಬಾ ತುಂಬಿ ಹೋಗಿದ್ದು, ಸಂಜೆ ಹೊತ್ತು ಈ ಕಟ್ಟಡ ಮೋಜು ಮಸ್ತಿಯ ತಾಣವಾಗುತ್ತಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಕಟ್ಟಡವನ್ನ ಮತ್ತೆ ಪುನರ್ಜೀವಗೊಳಿಸಬೇಕು ಎಂಬುದು ಸ್ಥಳೀಯ ಆಗ್ರಹವಾಗಿದ್ದು, ಸಾಮಾಜಿಕ ಕಾರ್ಯಕರ್ತ ನಿತ್ಯಾನಂದ ಒಳಕಾಡು ಆದಷ್ಟು ಬೇಗ ಈ ಕಟ್ಟಡವನ್ನ ಸುವ್ಯವಸ್ಥಿತಗೊಳಿಸಿ ತರಬೇತಿ ಸಂಸ್ಥೆಯನ್ನು ಪುನರ್ ಆರಂಭಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಪ್ರಗತಿ ನಗರದಲ್ಲಿ ಒಂದು ಉದ್ಘಾಟನೆಗೊಳಿಸಿದ್ದಾರೆ. ಅದೂ ಅಲ್ಲದೆ ಅದಕ್ಕೆ ಮಾನ್ಯ ನಮ್ಮ ಯಾರು MLA ಆಗಿರುವಂಥವರು ಲಾಲಾಜಿ ಮೆಂಡನು, ಕಾಗೇರಿ ಅವರು, ಬಹಳಷ್ಟು ಜನ ಇಲ್ಲಿ ಯಾರು ಭಾಸ್ಕರ್ ಫರ್ನಾಂಡಿಸ್, ಬಹಳಷ್ಟು ಜನ ಇಲ್ಲಿ ಇದು ಮಾಡಿದಂಥ ಒಂದು ಏನು ಸಂಸ್ಥೆ ಉದ್ಘಾಟನೆಗೊಂಡಂಥ ಸಂಸ್ಥೆ, ಶಿಕ್ಷಣ ಸಂಸ್ಥೆಯಲ್ಲಿ ಇಲ್ಲಿ ನೋಡುವಾಗ ಬಹಳಷ್ಟು ಒಂದು ಅಚ್ಚರಿ ಕಾಣ್ತದೆ. ಯಾಕಂತ ಹೇಳಿದ್ರೆ ಎಲ್ಲ ಸುತ್ತಮುತ್ತವಾಗಿರುವಂಥ ಆವರಣ ಗೋಡೆಗಳು ಕೂಡ ಭದ್ರತೆಯಲ್ಲಿ, ಅಂದರೆ ಕಬ್ಬಿಣದ ಒಂದು ಏನು ಮುಳ್ಳು ಬೇಲಿವೆ ಅದನ್ನು ಒಳ್ಳೆ ಕಟ್ಟಿಕೊಂಡು, ಅದೂ ಅಲ್ಲದೆ ಕಟ್ಟಡಗಳು ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಇರುವಂಥ ಸಂಸ್ಥೆಯಲ್ಲಿ ಇವಾಗ ಇಲ್ಲಿ ಅನೈತಿಕ ಚಟುವಟಿಕೆ ಒಂದು ತಾಣವನ್ನು ಮಾಡಿಕೊಟ್ಟಿದ್ದಾರೆ ಅಂತೇಳಿ ಸರ್ಕಾರ ಹೇಳಿಕೆ ನಾವು ಹಿಂಜರಿದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಬಂದು ಸರ್ಕಾರದ ಯಾರು ಪ್ರತಿನಿಧಿಗಳಿದ್ದಾರೆ ಇಲ್ಲಿ ಬಂದು ನೋಡಿದರೆ ಡಯಟ್ ಸಂಸ್ಥೆ ಈ ರೀತಿ ಇದೆ ಎಂಬ ದೃಷ್ಟಿಯಿಂದ ಇದು ಕಂಡುಕೊಳ್ಬೇಕಾಗ್ತದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.